ಕಾಡಿನಲ್ಲಿ ಬೇಕಾಗಿರುವಂತಹ ಜಿಂಕೆ ನಾಡಿಗೆ ಬಂದು ದನದ ಕೊಟ್ಟಿಗೆಯಲ್ಲಿ ಆಶ್ರಯ ಪಡೆದಂತಹ ಘಟನೆ ಉಡುಪಿಯ ಪರ್ಕಳ ಹೆರ್ಗ ಬಳಿ ನಡೆದಿದೆ. ಹೆರ್ಗದ ಗಣಪತಿ ಮಠದ ಬಳಿ ವಿಠ್ಠಲ ಶೆಟ್ಟಿಯವರ ಗದ್ದೆಯಲ್ಲಿ ಬೆಳಗ್ಗೆ 11 ಗಂಟೆಗೆ ನಾಯಿಗಳು ಅಟ್ಟಾಡಿಸಿಕೊಂಡು ಬರುವಾಗ ಜಿಂಕೆಯೊಂದು ಕಂಡು ಬಂದಿದೆ. ನಾಯಿಗಳ ಅಟ್ಟಾಡಿಸುವಿಕೆಯಿಂದ ಹೆದರಿದಂತಹ ಜಿಂಕೆ ವಿಠ್ಠಲ ಶೆಟ್ಟಿಯವರ ದನದ ಕೊಟ್ಟಿಗೆಯ ಒಳಹೊಕ್ಕು ರಕ್ಷಣೆಗೆ ಮೊರೆ ಹೋಗಿದೆ. ಇದರ ಬಲಕಾಲು ಬಲವಾಗಿ ಕೆಲವು ಸಮಯದ ಹಿಂದೆ ಪಾದದಡಿ ಏನೋ ಚುಚ್ಚಿಕೊಂಡು ಗಾಯವಾಗಿ ದಪ್ಪವಾಗಿ ಊದಿಕೊಂಡು ರಕ್ತದ ಮಡುವಿನಲ್ಲಿ ಬಿದ್ದಿತ್ತು. ನೋವಿನಿಂದ ಈ ಜಿಂಕೆ ನಾಯಿಗಳ ಕಾಟದಿಂದ ರಕ್ಷಣೆಗೆ ಹರಿತಪ್ಪಿಸುವಂತಿತ್ತು. ಇನ್ನು ತಕ್ಷಣ ಸ್ಥಳೀಯರು ಜಿಂಕೆಯನ್ನ ಕಂಡು ಅದನ್ನ ರಕ್ಷಣೆ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಈ ಕಾರ್ಯಾಚರಣೆಯಲ್ಲಿ ಸ್ಥಳೀಯರಾದ ದಿವಾಕರ್ ಶೆಟ್ಟಿ, ಶುಭಕರ ಶೆಟ್ಟಿ, ವಿಘ್ನೇಶ್ ಕೆದ್ಲಾಯ, ವಿಕ್ರಮ್ ಕೆದ್ಲಾಯ, ಅಶೋಕ್ ಶೆಟ್ಟಿ, ಗುಣಪಾಲ್ ಶೆಟ್ಟಿ ಮೊದಲಾದವರು ಸಹಕರಿಸಿದ್ದು, ಉಡುಪಿಯ ಅರಣ್ಯಾಧಿಕಾರಿಗಳಿಗೆ ಮಾಹಿತಿ ತಿಳಿಸಿದಾಗ ಸ್ಥಳಕ್ಕೆ ಸುರೇಶ್ ಗಾಣಿಗ, ದೇವರಾಜ್ ಪಾಣರ ಉಡುಪಿ ಚಾಲಕ ಜಾಯ್ ಜಿಂಕೆ ಇರುವ ಸ್ಥಳಕ್ಕೆ ಭೇಟಿ ನೀಡಿ ಅದನ್ನ ಯಶಸ್ವಿಯಾಗಿ ವಾಹನದ ಮೂಲಕ ಸಾಗಾಟ ಮಾಡಿ ಪಶುವೈದ್ಯ ಡಾಕ್ಟರ್ ಪ್ರಶಾಂತ್ ಶೆಟ್ಟಿ ಅವರ ಸಲಹೆ ಮೇರೆಗೆ ಮಣಿಪಾಲ ಬಡಗುಗಟ್ಟಿನಲ್ಲಿರುವಂತಹ ಟ್ರೀ ಪಾರ್ಕ್ಗೆ ಹೆಚ್ಚಿನ ಚಿಕಿತ್ಸೆ ಒದಗಿಸಲು ಅಲ್ಲಿಗೆ ವರ್ಗಾಯಿಸಲಾಯಿತು. ಈ ಜಿಂಕೆಗೆ 3-4 ವರ್ಷಗಳಾಗಿರಬಹುದು ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಸ್ಥಳೀಯ ಯುವಕರ ಮುತುವರ್ಜಿಯಿಂದ ನಾಯಿಗಳ ದಾಳಿಯಿಂದ ಈ ಜಿಂಕೆ ರಕ್ಷಣೆ ಮಾಡಿರುವುದು ಎಲ್ಲರ ಪ್ರಶಂಸೆಗೆ ಪಾತ್ರವಾಗಿದೆ. ಮೆಲ್ಲ 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 ಕಾರ್ದಾಗಲ್ಲ ಆಯ್ತಾ ಕಾರ್ದಾಗಲ್ಲ ಗೋಣಿ ಬಿಟ್ಟು ಬೇಡ ಗೋಣಿ ಒಂಚೂರು ತಿಳಿಸಿ ಡಾಕ್ಟರ್ ಬರ್ತಾರೆ ಅಂತ ಗ್ಯಾಂಗ್ರೀನ್ ಅಂದ್ರೆ